ಕಮ್ಯುನಿಸ್ಟ್ ಪಕ್ಷದ ಹಿರಿಯ ಮುಖಂಡ ಹಮೀದ್ ನಿಧನ. ಪಾವೂರು ಹರೇಕಳ ಗ್ರಾಮದ ಗಡಿ ಪ್ರದೇಶವಾದ ಕಂಟಿಕ ಎಂಬಲ್ಲಿನ ನಿವಾಸಿ ಕಮ್ಯುನಿಸ್ಟ್ ಪಕ್ಷದ ಹಿರಿಯ ಮುಖಂಡ 74 ವರ್ಷ ಪ್ರಾಯದ ಕೆಎಚ್ ಹಮೀದ್ ರವಿವಾರ ರಾತ್ರಿ ತನ್ನ ಮನೆಯಲ್ಲಿ ನಿಧನರಾಗಿದ್ದಾರೆ. ಮೃತರು ಪತ್ನಿ, ಒಬ್ಬ ಪುತ್ರ ಮತ್ತು ಒಬ್ಬ ಪುತ್ರಿ ಹಾಗೂ ಅಪರ ಬಂಧು ಬಳಗವನ್ನು ಅಗಲಿದ್ದಾರೆ. ಕಮ್ಯುನಿಸ್ಟ್ ಹಮೀದಾಕ ಎಂದೇ ಸ್ಥಳೀಯರಾಗಿ ಗುರುತಿಸಲ್ಪಟ್ಟಿರುವ ಕೆಎಚ್ ಹಮೀದ್ ಹರೇಕಳ ಪಾವೂರು ಗ್ರಾಮದ ಜನಪರ ಹೋರಾಟಗಾರರಲ್ಲಿ ಒಬ್ಬರಾಗಿದ್ದರು. ತನ್ನ 14ನೇ ಹರೆಯದಲ್ಲಿ ಭೂಮಾಲಕರ ವಿರುದ್ಧ ಹೋರಾಟಕ್ಕಿಳಿದಿದ್ದ ಕೆಎಚ್ ಹಮೀದ್ ತನ್ನ ಸಿದ್ಧಾಂತವನ್ನು ಎಂದು ಬಿಟ್ಟುಕೊಡದ ವ್ಯಕ್ತಿಯಾಗಿದ್ದರು. ಯಾರೊಂದಿಗೂ ರಾಜಿ ಮಾಡಿಕೊಳ್ಳದ ಪೊಲೀಸ್ ದೌರ್ಜನ್ಯವನ್ನು ಮೆಟ್ಟಿ ನಿಂತವರು. ಪರಿಸರದ ಇಲ್ಲೇ ಅನ್ಯಾಯವಾದರೂ ಕೂಡ ಸಿಟ್ಟು ನಿಲ್ಲುವಂತಹ ವ್ಯಕ್ತಿಯಾಗಿದ್ದರು.